ಪಾವಗಡ ಪಟ್ಟಣದಲ್ಲಿ ಇರುವ ಹೆಸರಾಂತ ಜ್ಞಾನಬೋಧಿನಿಯ ಶಾಲೆಯಲ್ಲಿ 2023-24ನೇ ಸಾಲಿನ 10ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೆ ನಡೆಯುವ ಬೋರ್ಡ್ ಪರೀಕ್ಷೆಯಲ್ಲಿ ಶುಭವಾಗಲಿ ಎಂದು ಸರಸ್ವತಿ ತಾಯಿಗೆ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜ್ಞಾನಬೋಧಿನಿ ಶಾಲೆಯ ಕಾರ್ಯದರ್ಶಿ ಅನಿಲ್ ಕುಮಾರ್ ಅವರು ಈ ವರ್ಷದ ನಮ್ಮ ಶಾಲೆಯಿಂದ 71 ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಾ ಇದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಎಂದು ಕೋರಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಸಂಧ್ಯಾ ರಾಣಿ ಹಾಗೂ ಸಹ ಶಿಕ್ಷಕರು ಹಾಜರಾಗಿದ್ದರು. ವರದಿ ನಂದೀಶ್ ನಾಯ್ಕ, ಪಾವಗಡ. ಒಂದು ಹೊಸ ಇಟೆಕ್ನೋ ಪ್ರೋಗ್ರಾಮಿಂದ ಬರಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಇರಬೇಕು, ಪೋಷಕರ ಸಹಕಾರ ಇರಬೇಕು. ಅದೆಲ್ಲವೂ ಸಹ ನಮಗೆ ದೊರೆಯಲಿ ಅಂತೇಳಿ ನಾವು ಇವತ್ತು ಶಾರದಾ ದೇವಿಯಲ್ಲಿ ಬೇಡ್ಕೊಂಡಿದ್ದೇವೆ. ನಮ್ಮಲ್ಲಿ ಓದುವ ಮಕ್ಕಳು ಯಾವಾಗಲೂ ಸಹ ಸನ್ನಡತೆಯಿಂದ ಮುನ್ನಡಿಬೇಕು ಸಮಾಜದಲ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ, ನಿಮ್ಗೆಲ್ಲರಿಗೂ ಸಹ ನಾನು ಅಭಿನಂದಿಸ್ತಾ, ನಿಮ್ಮ ಜೀವನ ಒಳ್ಳೆಯದಾಗಲಿ, ಪರಿಪೂರ್ಣವಾಗಲಿ, ಒಳ್ಳೆಯ ವಿದ್ಯಾಭ್ಯಾಸ ನಿಮಗೆ ಭಗವಂತ ಕೊಡಲಿ, ಒಳ್ಳೊಳ್ಳೆಯ ಕೆಲಸಗಳಲ್ಲಿ ನೀವು ಸೇರಬೇಕು ಅಂತ ಹೇಳಿ ನಾನು ಭಾವನೆ ಇದ್ದೆ. ನಿಮ್ಗೆಲ್ಲರೂ ಸಹ ತಾಯಿ ಕೃಪಾಶೀರ್ವಾದ ಇರಲಿ ಅಂತ ಹೇಳಿ ಭಾವಿಸ್ತಾ, ನಂಬುತ್ತಾ, ಆಕೆ ನಿಮಗೆ ಸದಾ ರಕ್ಷಣೆಯಾಗಿರಬೇಕು ಅಂತ ಹೇಳಿ ಆಕೆಯನ್ನು ಬೇಡ್ಕೊಳ್ತಾ ಈ ಕೆಲವು ಮಾತುಗಳನ್ನು ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ.